ಯಕ್ಷ ಪಯಣದ 23ನೇ ವರ್ಷದ ತಿರುಗಾಟ ಪೂರ್ತಿಯಾಗಿ 24ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇನೆ. ಯಾರ್ದಾದ್ರೂ ತೋಟಕ್ಕೆ ಹೋಗಿ ಮಾವಿನಕಾಯಿ ಕದಿಯುವುದು, ಅಡಿಕೆ ಕದಿಯುವುದು ಇಂಥ ಉತ್ತಮವಾದಂತಹ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದು. ಅಂದರೆ ನಮಗೂ ಆವಾಗ ಬಾಲ್ಯದಲ್ಲಿ ನಿದ್ದೆ ಸ್ವಲ್ಪ ಹೆಚ್ಚಾದ ಕಾರಣ ಸೊಂಟಕ್ಕೆ ಕಟ್ಟುವಂತಹ ಒಂದು ಮರದ ಡಾಬು ಅಂತ ಹೇಳ್ತೇವೆ. ಆ ಡಾಬಿನಲ್ಲಿ ಒಂದು ಪೆಟ್ಟು ನನಗೆ ಹೊಡೆದು. 3 ಗಣಪತಿಗಳು ನನ್ನ ಜೀವನದಲ್ಲಿ ಮರೆಯಲಾಗದ ಗಣಪತಿಗಳು. ಒಬ್ಬ ಛತ್ರದ ಗಣಪತಿ, ಇನ್ನೊಬ್ಬ ಕುರಿಯ ಗಣಪತಿ, ಮತ್ತೊಬ್ಬ ಪದ್ಯಾಣ ಗಣಪತಿ. ಆವಾಗ ಎಲ್ಲರೂ ಹೆದರಿಸಿದ್ದೇನಂತ ಕೇಳಿದ್ರೆ ವಾಸೆಟ್ಗಳ ಪೋಲ ಮೂಜಿನ ಸೆಟ್ಟು ಬಂದು ಪೂರ್ತಿ ಮೂಜಿನ ಸೆಟ್ಟು ಅವು ಕುರಿಯ ಭಾಗವತರನ ಸೆಟ್ಟು ಅವು ಐಟ್ಟು ಭಯಂಕರ ಹಿಂಸೆ ಎಂಕು ಓವುಲಾವುದನಿಕಲೆ ಮೂಜಿನ ಸೆಟ್ಟು ಒಂಜಿ ಬುರ್ಚಿ ಅವು ಎಂಕಲು ತೀರ್ಮಾನ ಮಲ್ಪೊಡಿಯ ಈ ಮಲ್ಪುರ. ಈಗ ಇರುವ ಒಬ್ಬ ಹಾಸ್ಯಗಾರನಾದರೂ ಒಂದು ಕುಮಾರ ವಿಜಯದ ಒಂದು ನಾರದನ ಅರ್ಥವನ್ನು ಸ್ಪಷ್ಟವಾಗಿ ಮಾತಾಡುವುದಕ್ಕೆ ಅಭ್ಯಾಸ ಮಾಡಿದ್ರೆ ಅವರನ್ನು ಹಾಸ್ಯಗಾರ ಅಂತ ಒಪ್ಪಿಕೊಳ್ಳಬಹುದು. ಈಗ ಕಲಾವಿದನಿಗೆ ದುಶ್ಚಟ ಎನ್ನುವುದು ಶಾಪವೇ ಅಹುದು ಅಂತಾದ್ರೆ ಗೋವಿಂದ ಭಟ್ರು 50 ವರ್ಷ ಸಾರ್ಥಕ ತಿರುಗಾಟ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. 60 80 ವರ್ಷ ಪ್ರಾಯದವರಿಗೆ ಬದುಕಲಿಕ್ಕೆ ಇರ್ತಿರ್ಲಿಲ್ಲ. ಚೆನ್ನಪ್ಪ ಶೆಟ್ರು ಮೇಳದಲ್ಲಿ ತಿರುಗಾಟವೇ ಮಾಡ್ತಾ ಇರಲಿಲ್ಲ. ನನಗೆಲ್ಲಿಯೂ ಸರಿ ಅದು ವೇದಿಕೆ ಕಲ್ಪಿಸಲಿಲ್ಲ. ಆದ್ರಿಂದ ಇದು ನನ್ನ ಜೀವನದ ಕಥೆ ಆದ ಕಾರಣ ಹೇಳಬಹುದು ಅಂತ ನನಗನ್ನಿಸಿ ನಾ ಹೇಳ್ತಾ ಇದ್ದೇನೆ. ಕೈಯಲ್ಲಿ ಓಡಾಟಕ್ಕೆ ಬೇಕಾದಷ್ಟು ಹಣ, ಮನಸ್ಸು ವಿಕಾರ ಆಗ್ತದೆ. ಅಲ್ಲಿ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾದ್ದು ಕಲಾವಿದನಾದವನ ಕೆಪಾಸಿಟಿ. ಯಾಕಂತ ಹೇಳಿದ್ರೆ ನನಗೆ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಫಾದರ್ ಮುಲ್ಲರಲ್ಲಿ ಡಾಕ್ಟರ್ ಹೇಳಿದ ಮಾತು, ಬದುಕಂಡ ಮಿರಾಕಲ್. ನೀವು ಎಲ್ಲಿಯವರೆಗೆ ಕೈ ಚಪ್ಪಾಳೆ ತಟ್ತೀರೋ ಅಲ್ಲಿಯವರೆಗೆ ನಮ್ಮ ಬದುಕು. ನೀವು ಯಾವತ್ತು ಕೈ ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸಿದ್ರಿ ಅವತ್ತಿಗೆ ಪ್ರಜ್ವಲ್ ಏನಿದ್ರು ಶೂನ್ಯ.